ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ರೂಪಿಸುವ ನಮ್ಮ ರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ, ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಕೆಸಿ ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ, ಹಾಗೆಯೇ ವಿದ್ಯಾ ಕಾಫಿ. ಓಕೆ, ನಮ್ಮ ರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರಾ. ಹಾಗೆಯೇ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಚಂದ್ರಿಕಾ ಮಲ್ಯ ಮ್ಯಾಮ್ ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿರಲ್ಲ. ಓಕೆ, ಏನು ಸ್ಪೆಷಲ್ ಅಡುಗೆ ಮಾಡ್ತೀರಿ ಇವತ್ತು ಒಂದು ಸ್ಯಾಂಡ್ವಿಚ್ ಮಾಡ್ತಾ ಇದ್ದೇನೆ. ಸ್ಯಾಂಡ್ವಿಚ್, ಓಕೆ. ಈವ್ನಿಂಗ್ ಟೈಮ್ಗೆ ಆಗಿರುತ್ತಲ್ಲ? ಹೌದು. ಓಕೆ. ಮತ್ತೆ ಇನ್ನೊಂದು ನಮ್ಮದು ಸಿಹಿ ಕುಂಬಳದ ಎಲೆಯದ್ದು ಪತ್ರೊಡೆ ಪುಡಿ ಮಾಡ್ತಾ ಇದ್ದೆ. ಸಿಹಿ ಕುಂಬಳದ ಎಲೆಯದ? ಹೌದು. ಓಕೆ, ಪತ್ರೊಡೆ ನಾರ್ಮಲ್ ಪತ್ರೊಡೆ ಸೊಪ್ಪು ಇದು ಮಾಡ್ತದೆ. ಇದು ಸಿಹಿ ಕುಂಬಳದ ಎಲೆಯಿಂದ ಪತ್ರೊಡೆ ಪುಡಿ. ಇಷ್ಟವರೆಗೆ ಯಾರು ಮಾಡಲಿಲ್ವಾ ಅಂತಲ್ಲ ಆ ಥರ ಎಲೆ ಸಿಹಿ ಕುಂಬಳದ ಎಲೆ ಕೊಂಕಣಿಸ್ ಮಾಡ್ತೀವಿ. ನೀವು ಸಿಹಿ ಕುಂಬಳದ ಎಲೆಯನ್ನು ಈಗ ಪದಾರ್ಥ ಯೂಸ್ ಮಾಡ್ತೀರಾ? ಓಕೆ, ಒಂದು ಸಿಹಿ ಕುಂಬಳ ಎಲೆಯ ಪತ್ರೊಡೆ ಪುಡಿಯಾ? ಹೌದು, ಪುಡಿ. ಅಂದರೆ ಪತ್ರೊಡೆ ಮಾಡಿ ಪುಡಿ ಮಾಡೋದಾ? ಪುಡಿ ಮಾಡಿ. ಓಕೆ, ಅದು ಗಮ್ಮತ್ತಿರ್ಬೋದು. ಓಕೆ, ಎರಡು ಮಾಡಿಗೆ ಅಡುಗೆ ಹೋಗುವ. ಎಸ್ ಮ್ಯಾಮ್, ಅಡುಗೆ ಮನೆ ಬಂದಾಯಿತು. ಫಸ್ಟಿಗೆ ಯಾವುದೀಗ ಸ್ಯಾಂಡ್ವಿಚ್ ಮಾಡೋದು? ಸ್ಯಾಂಡ್ವಿಚ್ ಮಾಡ್ತೇವೆ. ಸ್ಯಾಂಡ್ವಿಚ್ ಮಾಡೋದಾ? ಓಕೆ, ನೀವು ಸ್ಯಾಂಡ್ವಿಚ್ ತೆಳುವಾಗ ನಾರ್ಮಲ್ ಆಗಿ ಅದಕ್ಕೆ ಬ್ರೆಡ್ ಅದೆಲ್ಲ ಬರುತ್ತೆ. ಬಟ್ ನಾವು ಅಲ್ಲಿ ನೋಡುವಾಗ ಬ್ರೆಡ್ ಕಾಣ್ತಾನೆ ಇಲ್ಲ. ಅಂದರೆ ಹೇಗೆ ಮಾಡ್ತೀರಿ? ಬ್ರೆಡ್ ಇಲ್ಲದೆ ಮಾಡುವ ಸ್ಯಾಂಡ್ವಿಚ್. ಬ್ರೆಡ್ ಇಲ್ಲದ ಸ್ಯಾಂಡ್ವಿಚ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದೇ ಮಾಡಿ ತೋರಿಸ್ತಾ ಇದ್ದೇನೆ. ಅದೇ ಮಾಡಿ ತೋರಿಸ್ತಿದ್ದೀರಾ? ಆಗೋದೇ ಅದೇ ಇದರಲ್ಲಿರುವ ಟ್ವಿಸ್ಟ್ ಮತ್ತೆ ಚೇಂಜ್. ಓ, ಹಾಗಾದರೆ ಚೆನ್ನಾಗಿರ್ಬೋದು, ಕಾಣುತ್ತೆ. ಅಂದರೆ ಬ್ರೆಡ್ ಇಲ್ಲದೆ ಸ್ಯಾಂಡ್ವಿಚ್ ಮಾಡ್ತಾ ಇದ್ದೀರಿ? ಅಂದರೆ ಸ್ಯಾಂಡ್ವಿಚ್ ಥರನೇ ಬರುತ್ತಾ, ಹೇಗೆ ಬರುತ್ತೆ? ಹೌದು, ಸ್ಯಾಂಡ್ವಿಚ್ ಥರನೇ ಬರುತ್ತೆ. ಅದು ಮಾಡಿದ ಮೇಲೆ ನೋಡಿ ಕೇಳಬೇಕಲ್ಲ? ಓಕೆ, ಸ್ಟಾರ್ಟ್ ಮಾಡುವಾಗತ್ತೆ. ಆಯ್ತು. ಈಗ ಮೊದಲು ಒಂದು ಬಾಣಲೆ ಕೊಡಿ. ಫಸ್ಟಿಗೆ ಬಾಣಲೆ ಬೇಕಾ? ಹೌದು. ಅದಕ್ಕೆ ನಾವು ಬ್ರೆಡ್ ತಯಾರಿಸೋದು ಈಗ. ಹೌದು, ಬ್ರೆಡ್ ನಾವೇ ರೆಡಿ ಮಾಡಿ. ಇಂಡಿಯನ್ ಬ್ರೆಡ್. ಹೌದು. ಸ್ವಲ್ಪ ಎಣ್ಣೆ ಹಾಕಿ. ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಸಾಕು. ಈಗ ಇದರಲ್ಲಿ ಸ್ವಲ್ಪ ನಾವು ಜೀರಿಗೆ ಹಾಕಿ. ಜೀರಿಗೆ ಎಲ್ಲ? ಹೌದು. ಓಕೆ. ಮತ್ತು ಸ್ವಲ್ಪ ಅಜ್ವೈನ್, ಅಂದರೆ ಓಂಕಾಳು. ಓಕೆ. ಇದು ಹೇಗೆ ಪರಿಮಳಕ್ಕೆ? ಹೌದು, ಫ್ಲೇವರಿಗೆ. ಇದು ಸ್ವಲ್ಪ ಕೆಂಪಾದ ಕೂಡಲೇ ನಾವು ಇದನ್ನು ಹಾಕಿ ಹುರಿಬೇಕು. ಅದು ಯಾವುದು? ಇದು ರವನಾ? ಹೌದು, ರವ, ಸಜ್ಜಿಗೆ ರವ. ಹೌದು. ಓಕೆ. ನಿಮಗೆ ಹೇಗೆ ಐಡಿಯಾಸ್ ಬಂತು ಈಗ ಬ್ರೆಡ್ ಇಲ್ಲದೆ ಸ್ಯಾಂಡ್ವಿಚ್ ಮಾಡುವಂತ? ಅಂದರೆ ನಾವೇ ರೆಡಿ ಮಾಡಿ ಮಾಡುವಂತ? ಇತ್ತೀಚೆಗೆ ನಾನು ಬಾಂಬೆಯಲ್ಲಿ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ಆವಾಗ ಅಲ್ಲಿ ಅವರು ಮಾಡಿದ್ದು ಬಾಂಬೆ ತಿನ್ನಿಸಿದ್ರು ನನಗೆ. ಓಕೆ. ಅದಕ್ಕೆ ಅಲ್ಲಿ ಕಲಿತು ಬಂದೆ. ಓಕೆ, ಆಗ ಅಲ್ಲಿ ಕಲಿತು ಸೀದಾ ನಮ್ಮ ರುಚಿಗೆ ಬಂದಿದೆ. ಓಕೆ. ಇದು ರವೆ ಹಾಕ್ತಾ ಇದ್ದೇನೆ. ನನಗೆ ಇದರಲ್ಲಿ ಅಂದರೆ ಇದರದ್ದು ಡಬಲ್ ನೀರು ಬೇಕು. ನೀರು ಬೇಕಾ? ಹೌದು. ರಪ್ಪ ಹಾಕಬೇಕಲ್ಲ? ಹೌದು. ಓಕೆ. ಇದು ನಾನು ಅರ್ಧ ಕಪ್ ತಗೊಂಡಿದ್ದೆ. ಇದು 1 ಕಪ್ ನೀರು. ಓಕೆ. ಈಗ ಇದಕ್ಕೆ ಈಗಲೇ ನಾವು ಟೇಸ್ಟಿಗೆ ಸ್ವಲ್ಪ ಉಪ್ಪು ಹಾಕಿಕೊಳ್ಳುವ. ಹುಡಿ ಹಾಕ್ತಿದ್ದೀರಾ? ಹೌದು. ಓಕೆ. ಈಗ ಇದಕ್ಕೆ ನಾವು ನೀರು ಹಾಕಿಕೊಳ್ಳುವ. ಓಕೆ. ಉಪ್ಪು ಹಾಕಿ ನಂತರ ನೀರು ಹಾಕಬೇಕಲ್ಲ? ಅಂದರೆ ಇಲ್ಲದಿದ್ರೆ ಉಪ್ಪು ಒಂದೇ ಕಡೆ ನಿಲ್ತದಲ್ಲ. ಹೌದು. ಇದನ್ನು ಬೇಯಿಸಿಕೊಳ್ಳೋದು. ಇದು ರವೆ ಬೇಗ ಬೇಯ್ತದೆ. ಹೌದು, ನೀವು ಆಲ್ರೆಡಿ ಅದನ್ನು ಫ್ರೈ ಮಾಡಿದ ಕಾರಣ ಬೇಯಲಿಕ್ಕೆ ಟೈಮ್ ತಗೊಳ್ಳಲ್ಲ. ನೀವು ಹಾಗಾದರೆ ಈಗ ರವಾದ್ದು ಬ್ರೆಡ್ ಮಾಡ್ತಿದ್ದೀರಾ? ಹೌದು. ಅಂದರೆ ನಮಗೆ ಅದು ಬ್ರೆಡ್ ತಿನ್ನುವಾಗ ಸ್ವಲ್ಪ ಅದರಲ್ಲಿ ಫ್ಲೇವರ್ ಬರಬೇಕು. ಹಾಗೆ. ಫ್ಲೇವರ್. ಓಕೆ. ಈಗ ಮನೆಯಲ್ಲಿ ಮಕ್ಕಳಿಗೆ
ಈಗ ಬರ್ಗರ್ ಅದೆಲ್ಲ ತುಂಬ ಇಷ್ಟ ಆಗ್ತದೆ. ಅಂದರೆ ಇದನ್ನು ನೋಡುವಾಗ ಹಾಗೆ ಕಾಣ್ತದೆ. ಮನೆಯಲ್ಲೇ ಪಿಜ್ಜಾ ಅದೆಲ್ಲ ಸ್ಟಾರ್ಟ್ ಮಾಡ್ತಾರೆ ನೋಡಿ, ಬಟ್ಟಲನ್ನೆಲ್ಲ ಇಟ್ಟು ಆ ಥರ ಎಲ್ಲ ಮಾಡ್ತಾರಲ್ಲ. ಈಗ ಇದು ನಮ್ಮದು ಗಟ್ಟಿ ಆಯಿತು, ಇದು ನಾವು ತಣಿಲಿಕ್ಕೆ ಬಿಡುವ ಸ್ವಲ್ಪ. ಓಕೆ, ಅಷ್ಟರಲ್ಲಿ ನಾವು ಬೇರೆ ಐಟಮನ್ನು ರೆಡಿ ಮಾಡಲಿಕ್ಕೆ. ಹೌದು, ಸ್ಯಾಂಡ್ವಿಚಿಗೆ ಫಿಲ್ಲಿಂಗಿಗೆ ನಾವು ರೆಡಿ ಮಾಡಿಕೊಡು. ಓಕೆ, ನನ್ನ ಸೈಡ್ ಇಡೋಣ. ಓಕೆ, ಈಗ ನೆಕ್ಸ್ಟ್ ಈಗ ಮಿಕ್ಸಿ ಮಿಕ್ಸಿಯಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು. ಓಕೆ, 1 ಕಪ್ಪಿನಷ್ಟೇ ತಗೊಂಡಿದ್ದೀರಾ? ಹೌದು. ಮತ್ತು ಒಂದು ಸ್ವಲ್ಪ ಪುದೀನ ಎಲ್ಲ ಫ್ಲೇವರ್, ಸ್ವಲ್ಪ ಕೊತ್ತಂಬರಿ ಹಾಕಿದ್ರೆ ಸ್ಯಾಂಡ್ವಿಚ್ಗೆ ಕೊತ್ತಂಬರಿ. ಹೌದು, ಸ್ವಲ್ಪ ಫ್ಲೇವರಿ. ಜೀರಿಗೆ, ಇದು ಅಜ್ವೈನ್, ಅದೇ ಓಂಕಾಳು, ಸ್ವಲ್ಪ ಜೀರಿಗೆ, ಮೆಣಸಿನಕಾಯಿ, 1 ಮೆಣಸು, ಶುಂಠಿ ಮತ್ತು ಕಾಳು ಮೆಣಸು. 4 ಇಲ್ಲದ್ರೆ ಖಾರ ಆಗ್ತದಲ್ಲ. ಹೌದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೋದಾ? ಬೆಳ್ಳುಳ್ಳಿ ಹಾಕ್ಲಿಕ್ಕಿಲ್ಲ. ಬೇಕಾದರೆ ನಿಮಗೆ ಟೇಸ್ಟ್ ಏನು ಬೇಕಾದರೂ ವೇರಿಯೇಷನ್ ಮಾಡ್ಕೊಳ್ಬೋದು. ಇದರಲ್ಲಿ ಆನಿಯನ್ ಹಾಕಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಎಂತ ಬೇಕಾದರೂ ಸಹ ಅದು ವೇರಿಯೇಷನ್ ನಿಮಗೆ ಇಷ್ಟಪಟ್ಟದ್ದು. ಇದನ್ನು ತರಿಯಾಗಿ, ನೀರೆಲ್ಲ ಏನು ಬೇಡ, ಹಾಗೆ. ಹೌದು, ಡ್ರೈ ಆಗಿ ಪುಡಿ ಮಾಡಿ. ಓಕೆ, ನಾವು ಒಂದು ಬಾಣಲೆ ಇಲ್ಲಿ ಒಗ್ಗರಣೆಗೆ ಬಾಣಲೆ ಇಡುವ. ಒಗ್ಗರಣೆ ಆಯಿಲ್ ಹಾಕಬೇಕಲ್ಲ? ಹೌದು, ಸ್ವಲ್ಪ ಸಾಕು. ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಹಾಂ, 1 ಸ್ಪೂನ್ ಸಾಕಲ್ಲ. ಅದರಲ್ಲಿ ನಾವು ಇದು ಈಗ ಪುಡಿ ಮಾಡಿದಂಥ ಈ ಮಸಾಲೆಯನ್ನು, ಹೌದು, ಮಸಾಲೆಯನ್ನು ಹಾಗೆ ಹಾಕುದಾ? ಹೌದು, ಸ್ವಲ್ಪ ಅಂದರೆ ಅದರದ್ದು ಹಸಿ ವಾಸನೆ ಹೋಗೋದಕ್ಕೋಸ್ಕರ ಸ್ವಲ್ಪ ಹುರಿಯುವುದು. ಅದನ್ನು 1-2 ನಿಮಿಷ ಹುರಿದ್ರೆ ಸಾಕು. ಜಾಸ್ತಿ ಮಾಡೋದಾದ್ರೆ ಸ್ವಲ್ಪ ದೊಡ್ಡ ಬಾಣಲೆಯಲ್ಲಿ ಮಾಡಬೇಕಾಗ್ತಲ್ಲ. ಅದು ಲಾಸ್ಟ್ ಮಿನಿಟ್ ಮಾಡ್ಬೋದು, ಆದರೆ ಏನಾಗ್ತದೆ ಅಂದರೆ ಬಿಸಿ ನಮಗೆ ಮಿಕ್ಸ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಸ್ವಲ್ಪ ತಣ್ಣಗಾದರೆ ಒಳ್ಳೆ. ಈಗ ಇದು ಆಫ್ ಮಾಡಿದೆ ನಾನು. ಈಗ ನಾವು ಆಲೂಗಡ್ಡೆ ಮ್ಯಾಶ್ ಮಾಡುವ. ಓಕೆ, ನೀವು ಆಲೂಗಡ್ಡೆ? ಹೌದು, ಬೇಯಿಸಿದ ಆಲೂಗಡ್ಡೆ ಮ್ಯಾಶ್ ಆಯಿತು. ರೆಡಿ ಆಗಿದೆ. ಹೌದು, ಇದನ್ನು 1 ಆಲೂಗಡ್ಡೆ ತಗೊಂಡಿದ್ದೀರಾ? ಹೌದು. ಈಗ ಇದಕ್ಕೆ ಬೇಯಿಸಿದ ಹುರಿದ ಮಸಾಲೆ ಹಾಕುವ. ಓಕೆ, ಮಿಕ್ಸ್ ಮಾಡಿ ಬೇಯಿಸಿ ಹುರಿದ. ಹೌದು, ಮಸಾಲೆ. ಸ್ವಲ್ಪ ಸ್ವೀಟ್ ಕಾರ್ನ್ ಬೇಯಿಸಿದ್ದು. ಬೇಯಿಸಿದ್ದಲ್ಲ ಅದು? ಸ್ವಲ್ಪ ಗರಂ ಮಸಾಲ. ಓಕೆ, ಮಸಾಲ ಅಂತ ಬಂದಾಗ ನಾನವರ ಮಸಾಲೆ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಪಾವ್ ಭಾಜಿ ಮಸಾಲ. ಓಕೆ, ಅಂದರೆ ಫ್ಲೇವರ್ಗೋಸ್ಕರ ಚೆನ್ನಾಗಿ ಬರುತ್ತಲ್ಲ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಆಲ್ರೆಡಿ ಹಾಕಿದ್ದೀವಿ ಅಲ್ಲ ಅದಕ್ಕೆ? ಅದು ಬ್ರೆಡ್ಡಿಗೆ ಹಾಕಿದ್ದು, ಇದಕ್ಕೆ ಹಾಕಲಿಲ್ಲ. ಓಕೆ, ಸ್ವಲ್ಪ ಆಮ್ಚೂರ್ ಪೌಡರ್. ಹೌದು, ಮತ್ತು ಸ್ವಲ್ಪ ಇಂಗು. ಓಕೆ, ಎರಡನ್ನು ಒಟ್ಟಿಗೆ ಹಾಕಿ ತಂದಿದೆ. ಹೌದು. ಓಕೆ, ಸ್ವಲ್ಪ ಖಾರದ ಪುಡಿ ಬೇಕು. ಬೇಕಲ್ಲ? ಓಕೆ, ಮೆಣಸಿನ ಹುಡಿ ಅಂತ ಹೇಳಿದಾಗ ಸ್ವಲ್ಪ ನಾನವರ ಸ್ಪೆಷಲ್ ಮೆಣಸಿನ ಹುಡಿ. ಸಾಕಾ? ಜಾಸ್ತಿ ಆಯ್ತಾ? ಇಲ್ಲಲ್ಲ, ಮೆಣಸು ಜಾಸ್ತಿ ಆದರೆ ತೊಂದರೆ ಇಲ್ಲ. ಖಾರ ತಿಂತೀರಲ್ಲ? ಹೌದು, ಖಾರ ತಿಂದಷ್ಟು ಒಳ್ಳೆಯದಿಲ್ಲ. ಸ್ವೀಟಿಗಿಂತ ಖಾರವೇ ಬೆಟ್ರ್ ಅಂತ ಹೇಳಿದ್ವಿ. ಈಗ ಇದು ಫಿಲ್ಲಿಂಗ್ ನಮ್ಮದು ರೆಡಿಯಾಗಿದೆ. ಈಗ ನಾವು ಬ್ರೆಡ್ಡನ್ನು ತಯಾರಿಸಿ. ಬ್ರೆಡ್ ಈಗ ರೆಡಿ ಮಾಡಬೇಕಲ್ಲ? ಹೌದು. ಅಂದರೆ ಈಗ ನೀವು ಈಗ ರವಾ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀರಾ? ಹೌದು, ಅದರಿಂದ ನಾವು ಚಪಾತಿ ಲಟ್ಟಿಸಬೇಕು. ಇದು ಈಗ ತಣ್ಣಗಾಗಿದೆ. ಇದನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಳ್ಳುವ. ಇದಕ್ಕೆ ಸ್ವಲ್ಪ ಬೈಂಡಿಂಗಿಗೆ ಹೌದು ಸ್ವಲ್ಪ ಗೋಧಿ ಹಿಟ್ಟು, ಸುಮಾರು 1 ರಿಂದ 2 ಟೇಬಲ್ ಸ್ಪೂನ್ನಷ್ಟು ಹಾಕ್ಕೊಳ್ಳುವ. ಗೋಧಿ ಹಿಟ್ಟಾದಾಗ ಸ್ವಲ್ಪ ಕೋಟಿಂಗ್ ಥರ ಬರುತ್ತಲ್ಲ? ಹೌದು.
ಇದನ್ನು ಚೆನ್ನಾಗಿ ನಾದಿಕೊಂಡು ನಾವು ಚಪಾತಿ ಹಿಟ್ಟಿನ ಹದಕ್ಕೆ ತರಬೇಕು. ಚಪಾತಿ ಹಿಟ್ಟಿನ ಥರ ಏನು ಹಿಟ್ಟು ಹೌದು, ಅಂದರೆ ನಮಗೆ ಲಟ್ಟಿಸ್ಲಿಕ್ಕೆ ಸಿಗಬೇಕು. ಕರೆಕ್ಟಾಗಿ ಸಿಗಬೇಕು. ಹೌದು. ಆಯಿಲ್ ಮನೆ ಹಾಕೊಳ್ಳೋದಾ ಅದಕ್ಕೆ ಆ ಥರ ಮಾಡಿ? ಇಲ್ಲ, ಆಯಿಲ್ ಏನು ಬೇಕಾಗಿಲ್ಲ, ಇದರಲ್ಲಿ ಸ್ವಲ್ಪ ಉಂಟಲ್ಲ ಆಯಿಲ್. ನಾರ್ಮಲ್ ಸ್ಯಾಂಡ್ವಿಚ್ ಮಾಡೋರಿಗೆ ಸ್ವಲ್ಪ ಕಷ್ಟ ಆಗ್ಬೋದಲ್ಲ ಈ ಥರ ಮಾಡುವಾಗ? ಅಂದರೆ ಏನಾದರೂ ಸ್ವಲ್ಪ ಇನ್ನೋವೇಟಿವ್ ಬೇರೆ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿದರೆ ಟ್ರೈ ಮಾಡಿ. ಈಗ ಕೆಲವರಿಗೆ ಅದು ಮೈದಾ ಬೇಡ ಹೇಳ್ತಾರೆ, ಮತ್ತು ಈಸ್ಟ್ ಬೇಡ ಹೇಳ್ತಾರೆ. ಅಂಥವರಿಗೆಲ್ಲ ಇದರಲ್ಲೆಲ್ಲ ಏನಿಲ್ಲ, ಸೋಡಾ ಇಲ್ಲ, ಮೈದಾ ಇಲ್ಲ, ಈಸ್ಟ್ ಇಲ್ಲ, ಮತ್ತು ಮನೆಯಲ್ಲೇ ನಾವು ಮಾಡಿರುವಂಥದ್ದು ಚೆನ್ನಾಗಿರುತ್ತೆ. ಹೌದು, ಟೇಸ್ಟ್ ಜಾಸ್ತಿ ಚೆನ್ನಾಗಿರುತ್ತಲ್ಲ. ಈಗ ಇದನ್ನು ನಾವು ಲಟ್ಟಿಸಬೇಕು. ಸ್ವಲ್ಪ ದಪ್ಪಗೆ ಇರಬೇಕು. ಹೌದು, ನಮ್ಮದು ಬ್ರೆಡ್ ಎಲ್ಲ ಹೇಗೆ ಇರ್ತದೆ ಹಾಗೇನೆ ಅಷ್ಟು ದಪ್ಪ ಬರಬೇಕಾ? ಅದು ಸೈಡ್ ಎಲ್ಲ ಹೋಗ್ತದೆ, ಸ್ವಲ್ಪ ಒಡೆದ ಹಾಗೆ ಆದರೂ ಸಹ ಏನು ತೊಂದರೆ ಇಲ್ಲ. ನಾವು ಅದು ಶೇಪ್ ಕೊಡ್ಲಿಕ್ಕೆ ಉಂಟು ಅದಕ್ಕೆ. ನಾವು ಈಗ ನೋಡಿ, ಇದು ನಾವು ಒಂದು ಸಣ್ಣ ಪಾತ್ರೆ ಇದ್ರೆ ಅದರಲ್ಲಿ ಹೀಗೆ ತೆಗೆಯೋದು. ಪಿಂಗಣಿ ಅಥವಾ ಮಿಳ್ಳಿ ತರ ಇದ್ರೆ ಹೌದು, ಅದರಲ್ಲಿ ರೌಂಡ್ ಕೊಟ್ಟು ಶೇಪ್ ಕರೆಕ್ಟ್ ಬರುತ್ತೆ. ಹೌದು, ಇದು ಸೈಡ್ ಇಂದ ಇದ್ದದ್ದು ಪುನಃ ಅದನ್ನು ಲಟ್ಟಿಸುವುದು. ಯಾವುದು ವೇಸ್ಟ್ ಆಗ್ಲಿಕ್ಕಿಲ್ಲ ಇದರಲ್ಲೆಲ್ಲ? ಇದರಲ್ಲಿ ವೇಸ್ಟೇಜ್ ಇಲ್ಲ. ಅದು ಆ ಬ್ರೆಡ್ಡಿನಲ್ಲಿ ಸಹ ನಾವು ವೇಸ್ಟೇಜ್ ಮಾಡೋದಿಲ್ಲ. ಸೈಡ್ ಪೀಸ್ ಎಲ್ಲ ನಾವು ಸೂಪ್ ಮಾಡುವಾಗ ಅದಕ್ಕೆ ಯೂಸ್ ಮಾಡ್ತೇವೆ, ಮತ್ತೆ ಬ್ರೆಡ್ ಕ್ರಮ್ಸ್ ಮಾಡ್ತೇವೆ, ಆವಾಗೆಲ್ಲ ಯೂಸ್ ಆಗ್ತದೆ. ಕೊನೆಗೆ ಸಣ್ಣದಾಗುವಾಗ ನಾವು ಅದರಲ್ಲಿ ಒಂದೇ ಮಾಡಬೇಕು, ಒಂದೇ ಮಾಡ್ಕೊಂಡು, ಅಂದರೆ ಅದು ಥಿಕ್ನೆಸ್ ನಮಗೆ ಒಂದೇ ಥರ ಸಿಗಬೇಕು. ಒಂದು ತೆಳ್ಳಗೆ ಇನ್ನೊಂದಪ್ಪ ಆ ಥರ ಹಾಗೆ ಆಗಬಾರ್ದು. ಈಗ ಇದರಲ್ಲಿ ಈ ಬಾಣಲೆ ಇಡುವ. ಈಗ ಬಾಣಲೆ ಇಡುವಂತ ಹೇಳ್ತಿದ್ರಲ್ಲ, ಒಲೆ ಉರಿಸ್ಬೇಕು. ಅಲ್ಲಿ ಹಾಕ್ಬೇಕಾ? ಎಷ್ಟು ಸ್ವಲ್ಪ ಒಗ್ಗರಣೆ ಹಾಕ್ಬಿಟ್ಟೆ ಅಷ್ಟ? ಅಲ್ಲ, ಸರಿ ಹಾಕಿ. ಅಂದರೆ ಅದು ಫ್ರೈ ಆಗಬೇಕು. ಸಾಕಾ? ಹಾಂ. ಬ್ರೆಡ್ಡಿನ ಮೇಲೆ ಈ ರೀತಿ ಒಂದು ಉಂಡೆ ಮಾಡಿ ಅದರ ಮೇಲೆ ಇದನ್ನು ಇಟ್ಕೊಳ್ಳೋದು. ಮತ್ತೆ ಬ್ರೆಡ್ಡಿನಷ್ಟೇ ನಾವು. ಹೌದು. ಈಗ ನೋಡಿ, ಇದರ ಮೇಲೆ ಸ್ವಲ್ಪ ನಾವು ಈ ರೀತಿ ಡಿಸೈನ್ ಮಾಡಿದರೆ ನೋಡಿ ಚೆನ್ನಾಗಿ ಕಾಣುತ್ತೆ. ಹೌದು, ನೋಡಿ ಮೇಲ್ಗಡೆಯಿಂದ ಎರಡು ಸೈಡ್ಸ್ ನೋಡ್ಲಿಕ್ಕೆ ಒಂಥರ ಬರ್ಗರ್ ಥರ ಬರುತ್ತಲ್ಲ? ಹೌದು. ಇದನ್ನ ಒಂದ್ಸಲ ಈಗ ಮನೆಯಲ್ಲೆಲ್ಲ ಮಾಡಿದರೆ ಮತ್ತೆ ಮಕ್ಕಳು ಯಾವಾಗಲೂ ಬೇಕು ಹೇಳ್ತಾರೆ. ಹೌದು, ಈಗ ಸಜ್ಜಿಗೆದು ರವಾಕ್ಕೆ ಸಜ್ಜಿಗೆ ಮಾಡೋದು ಬದಲು ಇದನ್ನೇ ಮಾಡ್ಬೋದಲ್ಲ? ಅಲ್ಲ, ಇದು ಅಂದರೆ ಮನೆಯಲ್ಲಿರುವ ಸಾಮಾನಲ್ಲೇ ನಾವು ಮಾಡೋದು. ಈಗ ಬ್ರೆಡ್ ಎಲ್ಲ ನಮಗೆ ಅಂಗಡಿಯಿಂದ ತರಬೇಕು, ಒಂದೊಂದ್ಸಲ ಮರೆತು ಹೋಗ್ತದೆ ತರಲಿಕ್ಕೆ. ಮಕ್ಕಳಿಗೆ ಮೊದಲೇ ಪ್ರಾಮಿಸ್ ಮಾಡಿ ಇಟ್ಟಿರ್ತೇವೆ ನಾವು. ಸ್ಯಾಂಡ್ವಿಚ್ ನಾರ್ಮಲ್ ಆಗಿ ಬ್ರೆಡ್ಡಿಗೆಲ್ಲ ಮೈನಸ್ ಅದೆಲ್ಲ ಹಾಕ್ತಾರಲ್ಲ? ಅಲ್ಲ, ಅದು ಸಹ ಸ್ಯಾಂಡ್ವಿಚ್ ನಾವು ವೆಜ್ ಮಾಡುವಾಗ ಇದು ಕೊತ್ತಂಬರಿ ಸೊಪ್ಪು, ಪುದೀನ ಎಲೆದು ಎಲ್ಲ ಚಟ್ನಿ ಮಾಡಿಕೊಂಡು ಚಟ್ನಿ ಸ್ಯಾಂಡ್ವಿಚ್ಚು, ಸ್ವೀಟ್ ಕಾರ್ನ್ ಸ್ಯಾಂಡ್ವಿಚ್ಚು, ಆಲೂಗಡ್ಡೆ ಸ್ಯಾಂಡ್ವಿಚ್ಚು, ಅದು ವೆಜಿಟೇಬಲ್ ಸ್ಯಾಂಡ್ವಿಚ್ಚು, ಇದು ಸೌತೆಕಾಯಿ ಎಲ್ಲ ಇಟ್ಕೊಂಡು ಮಾಡುವಂಥದ್ದು, ಅದೆಲ್ಲ ಮಾಡ್ಬೋದು. ವೆರೈಟಿ ನಾವು ಏನು ಬೇಕಾದರೂ ಮಾಡ್ಬೋದು. ಇದು ಹೌದು, ಬಿಸಿಯಾಗಿದೆ. ಈಗ ಇದರಲ್ಲಿ ನಾವು ಇದನ್ನು ಇಟ್ಟುಕೊಂಡು ಫ್ರೈ ಮಾಡಬೇಕಲ್ಲ. ಮೇಲ್ಗಡೆಯಿಂದ ಡಿಸೈನ್ ಮಾಡಿದಾಗ ಚೆನ್ನಾಗಿ ಕಾಣುತ್ತಲ್ಲ? ಹೌದು. ಈಗ ಇದು ನಾವು ಕವಚಿ ಹಾಕುವ. ಅಂದರೆ ಒಂದೊಂದು ಸಲ ಅದು ಎಲ್ಲ ಆಗೋದಿಲ್ಲ, ಆದರೂ ಸಹ ಒಂದು ಪ್ರಿಕಾಷನರಿ ಆಗಿ ತಗೊಳ್ಳೋದು. ಎರಡು ಇಟ್ಕೊಂಡ್ರೆ ಜಾಗ್ರತೆಯಿಂದ ಊಟ ಮಾಡ್ಬೋದು. ಇದು ಎರಡು ಸೈಡ್ ಸಹ ಕೆಂಪಾಗುವ ತನಕ ನಾವು ಫ್ರೈ ಮಾಡಬೇಕಲ್ಲ? ಹೇಗೂ ಹೊರಗಡೆ ಎಲ್ಲ ಬೆಂದಿರುತ್ತೆ. ಹೌದು, ಜಸ್ಟ್ ಒಂದು ಮೇಲ್ಗಡೆಯಿಂದ ಫ್ರೈ ಆದರೆ ಎರಡು ಸೈಡ್ ಸಹ ಗೋಲ್ಡನ್ ಕಲರ್ ಬರುವ ತನಕ ಫ್ರೈ ಮಾಡಬೇಕು. ನಿಧಾನ ಬೆಂಕಿಯಲ್ಲಿ ಸ್ವಲ್ಪ ಉರಿಸ್ಬೇಕಲ್ಲ? ಆಲ್ಮೋಸ್ಟ್ ರೆಡಿ ಆಗ್ತಾವಂತಲ್ಲ? ರೆಡಿಯಾ? ಓಕೆ, ಆಫ್ ಮಾಡೋದಾ? ಆಫ್ ಮಾಡಿ. ಓಕೆ, ಒಳಗಡೆ ಜೋಳ ಎಲ್ಲ ಹಾಗೆ ಕಾಣ್ತುಂಟು. ಟೇಸ್ಟ್ ಅಂತೂ ಗಮತಿರ್ಬೋದು ಕಾಣ್ತುಂಟು. ಓಕೆ, ಇನ್ನು ಸರ್ವ್ ಮಾಡಲಿಕ್ಕೆ ಬಾಕಿ ಅಲ್ಲ? ಹೌದು.
ನಮ್ಮದು ಸ್ಯಾಂಡ್ವಿಚ್ ರೆಡಿಯಾಗಿದೆ. ಬಿಸಿ ಬಿಸಿಯಾಗಿದೆ. ಹೌದು. ತಿಂದು ನೋಡಿ ಹೇಗಿದೆ ಅಂತ ಹೇಳಿ. ಓಕೆ, ಸ್ಪೆಷಲ್ ಆದ ಸ್ಯಾಂಡ್ವಿಚ್ ಅಲ್ಲ? ಈ ಥರ ಸ್ಯಾಂಡ್ವಿಚ್ ನಾನು ಫಸ್ಟ್ ಟೈಮ್ ನೋಡಿದ್ದು. ಈಗಲೇ ತಿಂದರೆ ಸ್ವಲ್ಪ ಬಿಸಿ ಜಾಸ್ತಿ ಇರ್ಬೋದು, ಬಾಯೆಲ್ಲ ಸುಟ್ಟು ಹೋಗ್ಬೋದು. ಸ್ವಲ್ಪ ಆರಿದ ನಂತರ ತಿನ್ಬೋದಲ್ಲ. ಓಕೆ, ಹಾಗಾದ್ರೆ ಟೇಸ್ಟ್ ನೋಡೋಲ್ಲ ಆದರೆ. ಓಕೆ, ಚಂದ್ರಿಕಾ ಮ್ಯಾಮ್ ಸಾಕಾಗಿರುವಂಥ ಸ್ಪೆಷಲ್ ಆದಂತಹ ಸ್ಯಾಂಡ್ವಿಚ್ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬೋದು. ಬ್ರೆಡ್ಲೆಸ್ ಸ್ಯಾಂಡ್ವಿಚ್ ತಯಾರಿಸುವ ವಿಧಾನ. ಮೊದಲು ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಜೀರಿಗೆ, ಓಂಕಾಳು ಹಾಕಿ ಒಗ್ಗರಣೆ ಮಾಡಿಕೊಂಡು 4ರಿಂದ 5 ಚಮಚದಷ್ಟು ರವೆಯನ್ನು ಹುರಿದು ರುಚಿಗೆ ತಕ್ಕಷ್ಟು ಉಪ್ಪು, ರವೆಯ 2 ಪಟ್ಟು ನೀರು ಹಾಕಿ ಬೇಯಿಸಿ. ಇನ್ನೊಂದೆಡೆ ಕೊತ್ತಂಬರಿ ಸೊಪ್ಪು, ಪುದೀನ ಎಲೆ, 1 ಚಮಚದಷ್ಟು ಧನಿಯಾ ಬೀಜ, ಅರ್ಧ ಚಮಚ ಓಂಕಾಳು, ಜೀರಿಗೆ, ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ, ಕಾಳು ಮೆಣಸು ಅರ್ಧ ಚಮಚದಷ್ಟು ಹಾಕಿ ರುಬ್ಬಿಕೊಳ್ಳಿ. ರುಬ್ಬಿದ ಮಸಾಲೆಯನ್ನು ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹುರಿಯಿರಿ. ಹುರಿದ ಮಸಾಲೆಯನ್ನು ಬೇಯಿಸಿ ಕಿವುಚಿದ ಆಲೂಗಡ್ಡೆಗೆ ಸೇರಿಸಿ. ಜೊತೆಗೆ ಬೇಯಿಸಿದ ಸ್ವೀಟ್ ಕಾರ್ನ್, ಗರಂ ಮಸಾಲ ಪುಡಿ, ಪಾವ್ಭಾಜಿ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಚಮಚದಷ್ಟು ಆಮ್ಚೂರ್ ಪೌಡರ್, ಹೀಂಗು, ಮೆಣಸಿನ ಪುಡಿ ಹಾಕಿ ಬೆರೆಸಿಕೊಳ್ಳಿ. ಬೇಯಿಸಿದ ರವೆಗೆ 2 ಚಮಚದಷ್ಟು ಗೋಧಿ ಹಿಟ್ಟು ಹಾಕಿ ನಾದಿಕೊಳ್ಳಿ. ಬಳಿಕ ಚಿಕ್ಕ ಉಂಡೆಗಳಾಗಿ ಮಾಡಿ ದಪ್ಪನೆ ಲಟ್ಟಿಸಿ ತಯಾರಿಸಿದ ಹೂರಣವನ್ನು ತುಂಬಿ ಇನ್ನೊಂದು ಅಂಟನ್ನು ಲಟ್ಟಿಸಿ ಹಾಕಿ. ಆ ಬಳಿಕ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಬ್ರೆಡ್ಲೆಸ್ ಸ್ಯಾಂಡ್ವಿಚ್ ರೆಡಿ. ಓಕೆ, ನೋಡಿದ್ರಲ್ಲ ಮನೆಯಲ್ಲೇ ತಯಾರಿಸುವಂತಹ ಸ್ಯಾಂಡ್ವಿಚ್ ಹೇಗೆ ಮಾಡೋದು ಅಂತ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನಮ್ಮ ರುಚಿ ಅಡುಗೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ, ಟು ಸ್ಟಾರ್ ರೈಸ್ ಭದ್ರಾವತಿ, KC ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ತೂದ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಾಲಿಟಿ, ಹಾಗೆಯೇ ವಿದ್ಯಾ ಕಾಫಿ. ಓಕೆ, ಚಂದ್ರಿಕಾ ಮ್ಯಾಮ್ ಸಾಕಾಗಿರುವಂತಹ ಸ್ಯಾಂಡ್ವಿಚ್ ರೆಡಿ ಮಾಡಿಟ್ಟಿದ್ದಾರೆ. ಇನ್ನೊಂದು ಸ್ಪೆಷಲ್ ಆಗಿ ಪತ್ರೊಡೆ ಥರ ಮಾಡ್ತಾರೆ ಅಂತ ಹೇಳಿದ್ರು. ಏನು ಮಾಡ್ತಾರೆ, ಹೇಗೆ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವ. ಎಸ್ ಮ್ಯಾಮ್, ಇವಾಗ ಪತ್ರೊಡೆ ಅಲ್ಲ? ಹೌದು. ಪತ್ರೊಡೆ ಪಕೋಡ ಏನು ಅಲ್ಲ, ಸಿಹಿ ಕುಂಬಳದ ಎಲೆಯ ಪತ್ರೊಡೆಯ ಪೋಡಿ. ಪತ್ರೊಡೆಯ ಪೋಡಿ. ಪತ್ರೊಡೆ ಸಿಗುತ್ತೆ, ಇದರಲ್ಲಿ ಪೋಡಿ ಕೂಡ ಸಿಗುತ್ತೆ ಅಲ್ಲ? ಓಕೆ, ಸಿಹಿ ಕುಂಬಳದ ಎಲೆ. ಹೌದು. ಓಕೆ, ಸ್ಟಾರ್ಟ್ ಮಾಡೋಣ. ಇದಕ್ಕೆ ಮೊದಲು ನಾವು ಹುಣಸೆ ಹಣ್ಣಿನ ನೀರು ಹಾಕೋದು. ಹುಣಸೆ ಹಣ್ಣಿನ ಇದು ಸ್ವಲ್ಪ ಇನ್ಸ್ಟಂಟ್ ಆಗಿ ಮಾಡೋದು. ಹಾಂ, ಓಕೆ. ಇದಕ್ಕೆ ಸ್ವಲ್ಪ ಉಪ್ಪು. ಓಕೆ, ಫಸ್ಟಿಗೆ ಹುಣಸೆ ಹಣ್ಣು ಹುಳಿ ಹಾಕಿದ್ರಲ್ಲ? ಹೌದು. ಓಕೆ, ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋದು. ಓಕೆ, ಮತ್ತೆ ಇದು ಇಂಗು. ಓಕೆ, ಪುಡಿ ಈ ಥರ ಎಲ್ಲ ಬಂದಾಗ ಇಂಗು ಹಾಕಿ. ನಿಮ್ಮ ಖಾರದ ಪುಡಿ, ಇದು ನಾನಾ ಖಾರದ ಪುಡಿ. ಓಕೆ, ನನ್ನ ಖಾರದ ಪುಡಿ. ನಾನಾ ಖಾರದ ಪುಡಿ. ಓಕೆ, ನಾನಾ ಅವರ ಸ್ಪೆಷಲ್ ಆದಂತಹ ಖಾರದ ಪುಡಿ. ಹೌದು, ಹಾಕಿ 1 ಸ್ಪೂನ್ ಹಾಕಿ. 1 ಸ್ಪೂನ್ ಬೇಕಾ? ಸಾಕು. ಈಗ ಇದಕ್ಕೆ ನಾವು 2 ಸ್ಪೂನ್ ಅಕ್ಕಿ ಹಿಟ್ಟು. ಓಕೆ, ಅಷ್ಟೇ ಉದ್ದಿನ ಹಿಟ್ಟು. ಹುರಿದ ಉದ್ದಿನ ಹಿಟ್ಟು. ಹಿಟ್ಟಲ್ಲ? ಇದು ಸಹ ಅಂಗಡಿಯಲ್ಲಿ ಸಿಗ್ತದೆ, ಇಲ್ಲದಿದ್ರೆ ನಾವು ಮನೆಯಲ್ಲಿ ಮಾಡಿಕೊಂಡ್ರೆ ಆಯ್ತು. ಉದ್ದನ್ನು ಪುಡಿ ಹೌದು, ಉದ್ದು ಹುರಿದು ಅದನ್ನು ಪುಡಿ ಮಾಡ್ಕೊಳ್ಬೇಕು. ಹಾಗಾದರೆ ಇಲ್ಲಿ ಮೈನ್ ಆಗಿ ಬೇಕಾಗಿದ್ದು ಉದ್ದು ಮತ್ತು ಅಕ್ಕಿ. ಹೌದು, ಅಕ್ಕಿ 2 ಪುಡಿಗಳು ಬೇಕಲ್ಲ? ಹೌದು. ಸ್ವಲ್ಪ ನೀರು ಬೇಕು. ನೀರು ಬೇಕಾ? ಈಗ ಇದು ನಮ್ಮದು ಮಸಾಲೆ ರೆಡಿ ಆಗಿದೆ. ಈಗ ನಾವು ಎಲೆಗೆ ಇದನ್ನು ಹಚ್ಚಬೇಕು. ಎಲೆ ನಾವು ತೆಗೆದು ಚೆನ್ನಾಗಿ ಕ್ಲೀನ್ ಮಾಡಿ ತೊಳಿಬೇಕು. ಹೌದು. ಅದರಲ್ಲಿ ಎಲೆಯಲ್ಲಿ ಸ್ವಲ್ಪ ಮೇಲ್ಗಡೆ ಜುಂಗ್ ಥರ ಎಲ್ಲ ಇರುತ್ತಲ್ಲ? ಇಲ್ಲ, ಇದಕ್ಕೆ ಇರುವುದಿಲ್ಲ. ಇನ್ನೊಂದು ಅದು ಬೂದಿ ಕುಂಬಳಕಾಯಿ ಇರ್ತದಲ್ಲ, ಅದಕ್ಕೆ ಸ್ವಲ್ಪ ಮುಳ್ಳಿರ್ತದೆ. ಹೌದು. ಇದು ನಾರ್ಮಲ್ ಇರುತ್ತಾ? ಇದು ನಾರ್ಮಲ್ ಇರುತ್ತೆ. ಕುಂಬಳಕಾಯಲ್ಲಿ 2 ಬರುತ್ತಲ್ಲ? ಹೌದು. ಎಲೆ ನಾವು ತಗೊಳ್ಳುವಾಗ ಸ್ವಲ್ಪ ನೋಡಿಕೊಳ್ಬೇಕು. ಹೌದು. ಇದಕ್ಕೆ ನಾವು ಹಿಂದುಗಡೆಯಿಂದ ಹೀಗೆ ಮಸಾಲೆಯನ್ನು ಹಚ್ಚಬೇಕು. ಕೆಲವಿಲ್ಲದ್ರೆ ಆ ಥರ ನಾವು ಕೈಯಲ್ಲಿ ಇದು ಮಾಡುವಾಗ ಕೈಗೆ ಇರ್ತದೆ. ಇಲ್ಲ, ಹೌದು. ಕೆಲವು ಮತ್ತೆ ಇದಕ್ಕೆ ತುರಿಸುವುದು, ಈಗ ಕೆಸುವಿನ ಎಲೆ ಎಲ್ಲ ತುರಿಸ್ತದೆ. ಹೌದು. ಇದು ಏನು ತುರಿಸುವುದಿಲ್ವಾ?
ಟೇಸ್ಟ್ ಸಹ ನಮಗೆ ಕೆಸುವಿನ ಎಲೆಯದ್ದು ಪತ್ರೊಡೆ ಬರ್ತದಲ್ಲ ಹಾಗೆ ಟೇಸ್ಟ್ ಹಾಗೆ ಬರುತ್ತಾ? ಹೌದು. ಕೆಸುವಿನ ಅಂದ್ರೆ ಈಗ ಇದು ತುರಿಸುವುದಿಲ್ಲ, ಅದಕ್ಕೆ ಆ ಕೆಸುವಿನ ಎಲೆಗೆ ಸಹ ಅಷ್ಟೇನು ಇದಿರುವುದಿಲ್ಲ. ಇದಕ್ಕೆ ಇದರದ್ದೇ ಫ್ಲೇವರು ಮತ್ತೆ ಕ್ರಿಸ್ಪ್ನೆಸ್ ಇದೆಲ್ಲ ನಾವು ಹಾಕಿದ ಖಾರದ ಪುಡಿ ಮತ್ತೆ ಉದ್ದಿನ ಹಿಟ್ಟಿನಿಂದ ಮಾಡಿದ್ದು ಅದರಿಂದಾಗಿ ನಮಗೆ ಅದು ಟೇಸ್ಟ್ ಹೌದು ಟೇಸ್ಟ್ ಸೇಮ್ ಬರ್ತದೆ ನಮಗೆ. ಈ ಎಲೆಯಿಂದ ಈ ತರ ಬೇರೆ ಏನು ಮಾಡ್ಲಿಕ್ಕೆ ಆಗ್ತದೆ? ಈಗ ಸಾಂಬಾರು ಪಲ್ಯ ಮಾಡ್ಬೋದು. ಪಲ್ಯ ಮಾಡ್ತಾರಾ? ಹೌದು. ಮತ್ತೆ ನಮಗೆ ಗೌರಿ ಪೂಜೆಗೆ ನಾವು ಇದು ಸಪ್ಪೆ ಬಜ್ಜಿ ಅಂತ ನಾವು ಮಾಡ್ತೇವೆ. ಸಪ್ಪೆ ಬಜ್ಜಿ? ಹೌದು. ಬಜ್ಜಿ ಅಂದ್ರೆ ಇದು ಎಲೆ. ಹೌದು. ಅದಕ್ಕೆ 5 ಬಗೆಯದು ಎಲೆ ಹಾಕಬೇಕು. 5 ಬಗೆ ಎಲೆ? ಹೌದು. ಅದು ಎಲೆಯಿಂದ ಉಪ್ಪು ಹಾಕದೆ ಮಾಡುವಂಥದ್ದು ಒಂದು ಪಲ್ಯ. ಅದು ಗೌರಿಗೆ ಅವಳು ಉಪ್ಪು ತರಲಿಕ್ಕೆ ಮರೆತು ಹೋದ್ಲಂತೆ ಮನೆಗೆ ಬರುವಾಗ. ಅದಕ್ಕೆ ಉಪ್ಪು ಇಲ್ಲದೆ ಮಾಡುವಂತ ಒಂದು ಡಿಶ್ ಮಾಡ್ಲಿಕ್ಕಿದೆ. ಅವರೀಗ ಅದಕ್ಕೆ ಉಪ್ಪು ಇಲ್ಲದೆ ಒಂದು ಡಿಶ್ ನಾವು ಮಾಡಲೇಬೇಕು ಈಗ ಗೌರಿ ಪೂಜೆಗೆ. ಹಾಗೆ ಆ ಪೂಜೆಗೆ ನಾವು ಇದು ಚಗಟೆ ಸೊಪ್ಪು ಮತ್ತೆ ತೊಂಡೆಕಾಯಿ ಎಲೆ, ಸಿಹಿ ಕುಂಬಳದ ಎಲೆ ಮತ್ತೆ ಹರಿವೆ ಸೊಪ್ಪು, ಹೌದು, ಇದನ್ನೆಲ್ಲ ಹಾಕಿಕೊಂಡು ನಾವು ಮಾಡ್ತೇವೆ. ಈಗ ಇದು ನಾನು 3 ಎಲೆ ಹಾಕಿ ಮಾಡಿದ್ದೇನೆ. ಇದು ಇಷ್ಟೇ ಹಾಕಿ ಮಾಡಿದ್ರೇನೆ ಸರಿ ಇರ್ತದೆ. ಯಾಕೆಂದ್ರೆ ತುಂಬಾ ದಪ್ಪ ಇದ್ರೆ ಸಹ ಅದು ನಮಗೆ ಇದು ಕಾಯಿಸ್ಲಿಕ್ಕೆಲ್ಲ ಕಷ್ಟ ಆಗ್ತದೆ. ಈಗ ಇದನ್ನು ನಾವು ಫೋಲ್ಡ್ ಮಾಡೋದು. ನಾವು ಪತ್ರೊಡೆ ಹೇಗೆ ಮಾಡ್ತೇವೆ ಹಾಗೇನೆ ನಾವು ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡುವಾಗ ಮೇಲ್ಗಡೆ ಹಾಕಬೇಕು ಅಂತಿಲ್ವಾ? ಸ್ವಲ್ಪ ಹಿಟ್ಟಿದ್ರೆ ಅದನ್ನು ಹಾಕ್ಕೊಳ್ಬೇಕು. ಈಗ ಇದನ್ನು ನಾವು ಕಟ್ ಮಾಡುವ. ಇದು ಪತ್ರೊಡೆ ರೆಡಿ ಆಗಿದೆ. ಈಗ ಇದನ್ನು ನಾವು ನಮಗೆ ಬೇಕಾಗಿರುವ ಸೈಜಿಗೆ ಕಟ್ ಮಾಡೋದು. ಈಗ 2 ಇರುವ ಫ್ಯಾಮಿಲಿಗೆ 3 ಎಲೆ ಸಾಕು. ಇದರಲ್ಲಿ ನಮಗೆ ಬೇಕಾದಷ್ಟು ಆಯ್ತು. ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಾಡ್ಕೊಳ್ಬಹುದು. ಹೌದು, ಜಾಸ್ತಿ ಜನ ಇದ್ರೆ ನಾವು ಜಾಸ್ತಿ ಮಾಡ್ಕೊಳ್ಬೋದು. ಈಗ ಇದನ್ನು ನಾವು ಸ್ವಲ್ಪ ಈ ಮಸಾಲೆ ಉಳಿದದಿದ್ರೆ ಆ ಮಸಾಲೆಯನ್ನು ಸ್ವಲ್ಪ ಅದಕ್ಕೆ ಹಚ್ಕೊಳ್ಳೋದು. ಆಮೇಲೆ ರವಾದಲ್ಲಿ ಹೌದು ಹೋಲ್ಡ್ ಮಾಡಿ ಹಾಕೋದು. ನಾವು ಬಿಸಿ ಇರೋದಾ ತವಾ ಹೇಗೆ? ಹೌದು, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ. ಓಕೆ, ಹಾಗಾದರೆ ಈಗ ಬಾಣಲೆ ಇಡಬೇಕಲ್ಲ? ಹೌದು. ನಾವು ಆಲ್ರೆಡಿ ಆವಾಗಲೇ ಸ್ಯಾಂಡ್ವಿಚ್ ಮಾಡಿದ ಬಾಣಲೆ ಇದೆ, ಅದರಲ್ಲೇ ಸ್ವಲ್ಪ ಎಣ್ಣೆ ಹಾಕಿ ಹಾಕಬೇಕಲ್ಲ? ಹೌದು. ತವಾ ಫ್ರೈ ಥರನಾ? ಹೌದು, ಸಾಕು. ಸಾಕು. ಫುಲ್ಲು ಆಯಿಲಲ್ಲಿ ಡಿಪ್ ಮಾಡಿ ಹಾಗೆ ಮಾಡ್ಬೋದು? ಹಾಗೆ ಸಹ ಮಾಡ್ಬೋದು. ಈಗ ಇದು ನೀರು ನಮ್ದು ಸ್ವಲ್ಪ ಅಲ್ವಾ, ಹಾಗಾಗಿ ಸಾಕಾಗ್ತದೆ ಅದು ಎಣ್ಣೆ. ನೋಡಿ, ಇದಕ್ಕೆ ನಾನು ಈಗ ರವಾ ಅಪ್ಲೈ ಮಾಡಿದ್ದೇನೆ. ಹೌದು ಹೌದು. ನೀವು ಅದೇ ಉಳಿದಿದ್ದ ಸ್ವಲ್ಪ ಏನು ಮಸಾಲೆ ಏನು ಅದಕ್ಕೆ ಸೈಡಿಗೆ ಹಾಕಿದ ಕಾರಣ ರವಾ ಕರೆಕ್ಟಾಗಿ ಇಟ್ಕೊಳ್ತಾವಲ್ಲ. ಈಗ ಎಣ್ಣೆ ಬಿಸಿಯಾಗಿದೆ. ಓಕೆ, ನಾವು ಇದನ್ನು ಒಂದೇ ಹಾಕ್ತಾ ಇದ್ದೀವಿ. ಹೌದು. ಇದು ಟರ್ನ್ ಮಾಡ್ತಾ ಇರುವ ನಾವು ಸ್ವಲ್ಪ ಟರ್ನ್ ಮಾಡ್ತಾ ಮಾಡ್ತಾ ಹುರಿಬೇಕಲ್ಲ, ನಿಧಾನಕ್ಕೆ ಬೇಯಬೇಕು. ನಾವು ಆಯಿಲ್ ಜಾಸ್ತಿ ಹಾಕೊಂಡ್ರೆ ಬೇಗ ಕಮ್ಮಿಗೆ ಆಗುತ್ತೆ. ಈಗ ನಮ್ದು ಕೆಸುವಿನ ಎಲೆ ಉಂಟಲ್ಲ, ಅದನ್ನು ನಾವು ಬೇಯಿಸಿ ಪತ್ರೊಡೆ ಮಾಡುದು. ಹೌದು, ಇದನ್ನು ಸಹ ನಾವು ಬೇಯಿಸಿ ಪತ್ರೊಡೆ ಮಾಡ್ಲಿಕ್ಕೆ ಆಗ್ತದೆ. ಯಾರಿಗೆ ಇದು ಎಣ್ಣೆಯದ್ದು ಎಲ್ಲ ಇಷ್ಟ ಇಲ್ಲ, ಮನೆಯಲ್ಲಿ ಸ್ವಲ್ಪ ಪೇಷಂಟ್ ತರ ಇದ್ದಾರೆ, ಅವರಿಗೆಲ್ಲ ನಾವು ಬೇಯಿಸಿದ್ದು ಪತ್ರೊಡೆ ಅದೇ ಹಿಟ್ಟು ಅಂದ್ರೆ ಯಾವುದು ನಾವು ಅಕ್ಕಿ ತೆಂಗಿನಕಾಯಿ ಹಾಕಿ ರುಬ್ಬಿ ಮಾಡಿದ ಮಸಾಲೆಯದ್ದು ಅದರದ್ದು ಪತ್ರೊಡೆ ಮಾಡಿ ಸಹ ನಾವು ಮಾಡ್ಲಿಕ್ಕೆ ಆಗ್ತದೆ. ಹೌದು, ಇಲ್ಲ ಇಲ್ಲ, ಇದು ಎಲೆಗೆ ಹೀಗೆ ಈಗ ನಾವು ಹೇಗೆ ಹಿಟ್ಟು ಹಚ್ಚಿದ್ದೇವೆ, ಮಸಾಲೆ ಹಚ್ಚಿದ್ದೇವೆ, ಅದೇ ತರ ಹಚ್ಚಿಯೇ ನಾವು ಹೌದು ಬೇಯಿಸಿ. ಇದು ಈಗ ನಾನು ಇನ್ಸ್ಟಂಟ್ ಆಗಿ ಮಾಡಿದ್ದು. ಈಗ ಸಣ್ಣ ಸಣ್ಣ ಫ್ಯಾಮಿಲಿಗೆ ನಿಮ್ಗೆ ನೆನೆಲಿಕ್ಕೆ ಹಾಕುವಾಗ ಎಷ್ಟು ಹಾಕುದಂತ ಗೊತ್ತಾಗುದಿಲ್ಲ. ಹೌದು, ಈಗ ನಾನು 3 ಎಲೆ ಅದಕ್ಕೆ 2 ಸ್ಪೂನು ಹಿಟ್ಟು ಹಾಕಿ ಮಾಡಿದ್ದೆ. ಒಂದು ಸಣ್ಣ
ಗಜ್ಜುಗಕ್ಕಿಂತ ಸಣ್ಣದು, ಕಡಲೆಗಿಂತ ಸ್ವಲ್ಪ ದೊಡ್ಡದು, ಸ್ವಲ್ಪ ಹುಣಸೆ ಹಣ್ಣು ಹಾಕಿ ಅದರದ್ದು ರಸ ಕಿವುಚಿ ಹಾಕಿ ಮಾಡ್ಬೋದು. ನಿಮ್ಗೆ ಅದು ರಸ ಹಾಕುದು ಇಷ್ಟ ಇಲ್ಲ ಅಂದ್ರೆ ಈಗ ಇದು ಟ್ಯಾಮರಿಂಡ್ ಪೇಸ್ಟ್ ಸಹ ಸಿಗ್ತದೆ, ಅದನ್ನು ಸಹ ಹಾಕಿ ಮಾಡ್ಬೋದು. ಇಲ್ಲ ಅಂದ್ರೆ ಕೋಕಮ್ ಜ್ಯೂಸ್ ಸಿಗ್ತದೆ, ಅದರಲ್ಲಿ ಸಹ ಆಗ್ತದೆ. ಏನಂದ್ರೆ ನಾವು ಮನೆಯಲ್ಲಿ ಏನಿದೆ ಅದರಲ್ಲಿ ಸುಧಾರಿಸಿಕೊಳ್ಳೋದು ಹಾಗೆ. ಆಲ್ಮೋಸ್ಟ್ ರೆಡಿ ಅಂತ ಹೇಳ್ಬೋದು ಅಂತಲ್ಲ. ಹೌದು, ಆಫ್ ಮಾಡ್ತೇನೆ. ನೋಡ್ಲಿಕ್ಕೆ ಕೂಡ ಚೆನ್ನಾಗಿ ಕಾಣುತ್ತಲ್ಲ. ಹೌದು, ಒಂಥರ ಈಗ ಮೇಲ್ಗಡೆಯಿಂದ ನೀವು ಏನು ರವಾದ ಹುಡಿ ಎಲ್ಲ ಹಾಕಿ ಗಮ್ಮತ್ತು ಕಾಣ್ತಾ ನೋಡಿ. ರವಾ ಫ್ರೈ ಇದೇ ರೀತಿ ಮರಕೆಸುವಿನ ಎಲೆಯದ್ದು ಸಹ ಮಾಡ್ತಾರೆ. ಅದು ಮಳೆಗಾಲದಲ್ಲಿ ಮಾತ್ರ ಸಿಗುದು ನಿಮಗೆ. ಹೌದು, ಈಗ ಸರ್ವ್ ಮಾಡೋದಲ್ಲ. ಹೌದು, ಇದು ನಿಮಗೆ ಮನೆಯಲ್ಲಿ ಬಳ್ಳಿ ಇದ್ರೆ ಯಾವಾಗ ಬೇಕಾದ್ರೂ ಸಹ ಎಷ್ಟು ಎಲೆ ಸಿಗುತ್ತೆ. ತೋಟದಲ್ಲಿ ಇಡೀ ಕುಂಬಳಕಾಯಿ, ಸಿಹಿ ಕುಂಬಳಕಾಯಿ ಬಳ್ಳಿ ಇದ್ರೆ ಸಾಕು. ಹೌದು, ಈವನ್ ಬೂದಿ ಕುಂಬಳದ ಎಲೆಯದ್ದು ಸಹ ಮಾಡ್ಬೋದು, ಆದರೆ ಅದಕ್ಕೆ ಸ್ವಲ್ಪ ಮುಳ್ಳಿರ್ತದೆ. ಅದಕ್ಕೆ ಸ್ವಲ್ಪ ಅದು ನಮಗೆ ತೊಳಿಲಿಕ್ಕೆಲ್ಲ ಕಷ್ಟ ಆಗ್ತದೆ. ಈಗ ಸಿಹಿ ಕುಂಬಳದ ಎಲೆಯದ್ದು ಪತ್ರೊಡೆ ಪೋಡಿ ರೆಡಿಯಾಗಿ. ಓಕೆ, ಸಿಹಿ ಕುಂಬಳ ಎಲೆಯ ಪತ್ರೊಡೆ ಪೋಡಿ ರೆಡಿ ಆಗಿದೆಲ್ಲ. ಟೇಸ್ಟ್ ಮಾಡಿ ಹೇಳಿ. ನೋಡ್ಲಿಕ್ಕೆ ಕೂಡ ಚೆನ್ನಾಗಿ ಕಾಣುತ್ತುಂಟು. ನಾರ್ಮಲ್ ನಾವು ಈಗ ಮೇಲ್ಗಡೆಯಿಂದ ಏನು ಹುಡಿ ಹಾಕಿದ್ರಲ್ಲ, ನಾರ್ಮಲ್ ಬೇಕರಿ ತಿಂಡಿ ಥರ ಕಾಣ್ತಾ ಉಂಟು, ಹಾಗೆ ತೆಗೆದುಕೊಂಡು ತಿನ್ಬೋದಲ್ಲ. ಓಕೆ, ಟೇಸ್ಟ್ ನೋಡೋದು ಹಾಗಾದರೆ. ಓಕೆ, ಚಂದ್ರಿಕಾ ಮ್ಯಾಮ್ ಸಾಕಾಗಿರುವಂತಹ ಸಿಹಿ ಕುಂಬಳಕಾಯಿಯ ಎಲೆಯ ಪತ್ರೊಡೆಯ ಪೋಡಿ ರೆಡಿ ಮಾಡಿಕೊಡಿದ್ದಾರೆ. ಗಮನವಾಗಿ ಕಾಣ್ತಾ ಉಂಟು. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಸಿಹಿ ಕುಂಬಳ ಎಲೆಯ ಪತ್ರೊಡೆ ಪೋಡಿ ತಯಾರಿಸುವ ವಿಧಾನ. ಮೊದಲಿಗೆ ಹುಣಸೆ ರಸಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹೀಂಗು, ಮೆಣಸಿನ ಪುಡಿ, 2 ಚಮಚದಷ್ಟು ಅಕ್ಕಿ ಹಿಟ್ಟು, 2 ಚಮಚ ಹುರಿದ ಉದ್ದಿನ ಹಿಟ್ಟು, ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಲಸಿಕೊಳ್ಳಿ. ನಂತರ ಸಿಹಿ ಕುಂಬಳಕಾಯಿಯ ಎಲೆಯ ಮೇಲೆ ತಯಾರಿಸಿದ ಹಿಟ್ಟನ್ನು ಸವರಿಕೊಂಡು ಒಂದರ ಮೇಲೊಂದು ಇಟ್ಟು ಇದೇ ರೀತಿ 2 ರಿಂದ 3 ಎಳೆಗಳನ್ನು ಇಟ್ಟು ಮಡಚಿಕೊಳ್ಳಿ. ಬಳಿಕ ಚಿಕ್ಕ ತುಂಡುಗಳಾಗಿ ಮಾಡಿ ರವೆಯಲ್ಲಿ ಹೊರಳಿಸಿ ಕಾದ ತವಾದ ಮೇಲೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಕಾಯಿಸಿಕೊಳ್ಳಿ. ಈಗ ರುಚಿಕರವಾದ ಸಿಹಿ ಕುಂಬಳಕಾಯಿಯ ಎಲೆಯ ಪತ್ರೊಡೆ ಪೋಡಿ ತಯಾರು. ಎಸ್ ಮ್ಯಾಮ್, ಅಡುಗೆ ಅಂತೂ ರೆಡಿ ಆಗಿದೆ. ಯಾವ್ದು ನೋಡು ಫಸ್ಟಿಗೆ ಟೇಸ್ಟ್? ನಿಮ್ಮ ಇಷ್ಟ. ಸ್ಯಾಂಡ್ವಿಚ್ ನೋಡುವಲ್ಲ ಫಸ್ಟಿಗೆ. ಗಮ್ಮತ್ತು ಕಾಣ್ತುಂಟು. ತಗೊಳ್ಳಿ ನೀವು ಕೂಡ. ಇದನ್ನು ಹೀಗೆ ತಗೊಂಡು ಓಕೆ. ಸಾಕು. ನಾವು ಮಸಾಲೆ ಮಾಡಿದ್ದು ಪಕ್ಕ ಮ್ಯಾಚಿಂಗ್ ಉಂಟಲ್ಲ, ಇದಕ್ಕೆ ಯಾವುದಕ್ಕೆ ಮೇಲ್ಗಡೆಯಿಂದ ಕೋಟಿಂಗ್ ಮಾಡಿದ್ದು ಕೂಡ ಚೆನ್ನಾಗಿ ಉಂಟು ಮ್ಯಾಮ್. ಇದು ಕಾರ್ನೆಲ್ಲ ಹಾಕಿ ನೋಡಿ, ಹಾಗೆ ಸ್ವೀಟ್ ಸಿಗುತ್ತೆ ಉಂಟಲ್ಲ ಬಾಯಿಗೆ, ಗಮ್ಮತ್ತು. ಇದು ಬೇಕಿದ್ರೆ ಸಾಸ್ ಕೂಡ ಹಾಕೊಂಡು ತಿನ್ಬೋದಲ್ಲ. ಆಪ್ಷನಲ್ ಸಾಸ್ ಕೂಡ ಹಾಕೊಂಡು ತಿನ್ಬೋದು. ಚೆನ್ನಾಗಿ ಮಿಂಟ್ ಅದರದ್ದೇ ಪರಿಮಳ ಜಾಸ್ತಿ ಬರುತ್ತೆ. ಹೌದು, ಚೆನ್ನಾಗಿದೆ, ಟೇಸ್ಟಿಗೆ. ನೀವು ಖಾರದ್ದು ಏನು ಕಾಳುಮೆಣಸು ಹಾಕಿದ್ದು ಕೂಡ ಸ್ವಲ್ಪ ಖಾರ ಸಿಗ್ತಾ ಉಂಟು ಬಾಯಲ್ಲಿ. ಈಗ ಇನ್ನೊಂದು ಪತ್ರೊಡೆ ಪೋಡಿ ಅಲ್ಲ, ಇದು ಊಟದ ಜೊತೆ ಒಳ್ಳೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇವು ಕೂಡ ಸಾಗ ಉಂಟು. ಊಟಕ್ಕೆ ಪಕ್ಕ, ಗಂಜಿ ಊಟಕ್ಕೆಲ್ಲ ಮ್ಯಾಚಿಂಗ್ ಅಲ್ಲ. ಗೊತ್ತೇ ಆಗಲ್ಲ ಏನು ಎಲೆ ನಾವು ಕುಂಬಳಕಾಯಿಯ ಎಲೆ ಬಳಸಿದ್ದೀವಿ ಅಂತ. ಒಂದು ಪರಿಮಳ ಕೂಡ ಗಮ್ಮತ್ತುಂಟು. ಹೌದು, ಡಿಫ್ರೆಂಟ್ ಪರಿಮಳ ಉಂಟು. ಚೆನ್ನಾಗಿದೆ ಮ್ಯಾಮ್. 2 ಡಿಶ್ ಕೂಡ ಸ್ಪೆಷಲ್ ಆಗಿ ನಾನು ಫಸ್ಟ್ ಟೈಮ್ ತಿಂದಿದ್ದು. ಹೇಗೆ ಅನ್ನಿಸ್ತು ನಿಮಗೆ? ಈ ನಮ್ಮ ಒಂದು ಸೌರುಚೇಡಿಯಲ್ಲಿ ನಮ್ಮ ವೀಕ್ಷಕರಿಗೆ ಸ್ಪೆಷಲ್ ಆಗಿ 2 ಡಿಶ್ ಕೊಟ್ಟಿದ್ದೀರಾ. ಅದು 2 ಡಿಶ್ ತಿಂದು ನಿಮಗೆ ಖುಷಿ ಆಯಿತು? ಕೇಳಿಯೇ ನನಗೆ ಖುಷಿ ಆಯಿತು. ನಿಮಗೆ ಖುಷಿ ಆಯ್ತಲ್ಲ? ಅದು ಅಡಿಗೆ ಅಂತ ಹೇಳಿದ್ರೆ ಹಾಗೆ ನೋಡಿ, ಗಮ್ಮತ್ತಾಗಿದ್ರೆ ಖುಷಿ ಜಾಸ್ತಿ ಆಗ್ತದೆ. ಸ್ವಲ್ಪ ಹೊತ್ತಲ್ಲಿ ಎಲ್ಲ ಖಾಲಿ ಮಾಡ್ಬೋದು. ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮ ಒಂದು 2 ಡಿಶ್ ಹೇಳ್ಕೊಡೋದಕ್ಕೆ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಸಂತೋಷ್ ರೈಸ್ ಮಿಲ್ಸ್ ಅವರ ಬಿಳಿ ಅವಲಕ್ಕಿ 2 ಸ್ಟಾರ್ ಬಿಳಿ ಅವಲಕ್ಕಿ ಇವರ ಕಡೆಯಿಂದ ಕೂಡ ಒಂದು ಗಿಫ್ಟ್. ಧನ್ಯವಾದಗಳು. ಜೊತೆಗೆ ಸ್ಪೆಷಲ್ ಆಗಿ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ, ಚಂದ್ರಿಕಾ ಮ್ಯಾಮ್ ಸಾಗತಾ ಇರುವಂತಹ ಸ್ಯಾಂಡ್ವಿಚ್ ಮತ್ತು ಇನ್ನೊಂದು ಸ್ಪೆಷಲ್ ಆಗಿ ಮನೆಯಲ್ಲಿ ರೆಡಿ ಮಾಡುವಂತಹ ಸಿಹಿ ಕುಂಬಳಕಾಯಿ ಎಲೆಯ ಪತ್ರೊಡೆಯ ಪೋಡಿ 2 ಕೂಡ ಚೆನ್ನಾಗಿ ಮಾಡಿದರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಹೆಲ್ಸಿಗೆ ನಾನು ಇಲ್ಲಿ ನೆನೆಸಿದ್ದೇವೆ. ನಮಸ್ಕಾರ.
ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ KT ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.